ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಸಂಪ್ರದಾಯದ ಪ್ರಕಾರ ಚಿನ್ನಾಭರಣದ ರೂಪದಲ್ಲಿ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳುವಂತಹ ಸುದಿನ ಅಂತ ಹೇಳಿದ್ರೆ ಅದು ಅಕ್ಷಯ ತೃತೀಯ. ಅಕ್ಷಯ ತೃತೀಯದ ದಿನ ಚಿನ್ನಾಭರಣವನ್ನ ಖರೀದಿ ಮಾಡಿದ್ರೆ ವರ್ಷ ಪೂರ್ತಿ ಬರುವಂತಹ ಶುಭ ದಿನಗಳಲ್ಲಿ ಚಿನ್ನಾಭರಣವನ್ನ ಖರೀದಿ ಮಾಡುವಂತ ಯೋಗ ಬರುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿ ಅದೆಷ್ಟೋ ಗ್ರಾಹಕರು ಅಕ್ಷಯ ತೃತೀಯದಂದು ಚಿನ್ನಾಭರಣವನ್ನ ಖರೀದಿ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ. ನಮ್ಮ ಪುತ್ತೂರಿನಲ್ಲಿರುವಂತಹ ಹಲವಾರು ಚಿನ್ನಾಭರಣ ಮಳಿಗೆಗಳಲ್ಲಿ ತುಂಬಾನೇ ಡಿಸ್ಕೌಂಟ್ ಅನ್ನ ಕೊಡ್ತಾ ಇರುವಂತದ್ದು, ದಿ ಬೆಸ್ಟ್ ಕಲೆಕ್ಷನ್ ಅನ್ನ ಇಟ್ಟಿರುವಂತಹ ಚಿನ್ನಾಭರಣ ಮಳಿಗೆ ಯಾವುದು ಅಂತ ಕೇಳಿದ್ರೆ ಅದು ಮುತ್ತಿನಂತೆ ಮಿನುಗ್ತಾ ಇರುವಂತಹ GL ಆಚಾರ್ಯ ಜುವೆಲರ್ಸ್. ನಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಾಗಿ GL ಆಚಾರ್ಯ ಜುವೆಲರ್ಸ್ ನಲ್ಲಿ ವರುಷದ ಹರುಷ ನಡೀತಾ ಇದೆ. ಇದರ ಜೊತೆಗೇನೆ ಇದೀಗ ಶುಭ ಅಕ್ಷಯ ತೃತೀಯ ಆಡ್ ಆಗಿ ಸ್ಪೆಷಲ್ ಆಗಿರುವಂತಹ ಆಫರ್ಗಳು ನಿಮ್ಗಾಗಿ ಕಾಯ್ತಾ ಇದೆ. ಹಾಗಾದ್ರೆ ಬನ್ನಿ, ಅಕ್ಷಯ ತೃತೀಯ ಏಪ್ರಿಲ್ 30ನೇ ತಾರೀಕಿಗೆ ಇದೆ. ಇದಕ್ಕಿಂತ ಮುಂಚೆನೆ ನೀವು ಇಲ್ಲಿರುವಂತ ಡಿಸ್ಕೌಂಟ್ಗಳ ಬಗ್ಗೆ ತಿಳ್ಕೊಳ್ಬೇಕಲ್ವಾ? ಒಳಗ್ ಹೋಗೋಣ, ಯಾವೆಲ್ಲ ಕಲೆಕ್ಷನ್ಗಳಿದೆ ಅಂತ ನೋಡೋಣ. ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂತ ಆಫರ್ಗಳು ಏನೆಲ್ಲ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. GL ಆಚಾರ್ಯ ಜ್ಯುವೆಲರ್ಸ್ನ ಮಾಲಕರಾಗಿರುವಂತಹ ಬಲರಾಮ ಆಚಾರ್ಯ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಗುಣಮಟ್ಟದ ಜೊತೆಗೆ ನಂಬಿಕೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡು ಹತ್ತೂರಿನ ಜನರಿಗೆ ಚಿನ್ನಾಭರಣವನ್ನ ಮಾರಾಟ ಮಾಡ್ತಾ ಇರುವಂತಹ ನೆಚ್ಚಿನ ಮಳಿಗೆ ಅಂತ ಹೇಳಿದ್ರೆ ಅದು GL ಆಚಾರ್ಯ ಜ್ಯುವೆಲರ್ಸ್. ಹಾಗಾಗಿ ಅಕ್ಷಯ ತೃತೀಯದಲ್ಲಿ ನಮಗೋಸ್ಕರ ಏನೆಲ್ಲ ಆಫರ್ಗಳನ್ನ ಹಾಕಿದ್ದಾರೆ ಅನ್ನೋಂಥ ಕ್ಯೂರಿಯಸ್ ಅಲ್ಲಿದ್ದಾರೆ ಜನ. ಏನೆಲ್ಲ ಆಫರ್ಗಳಿದೆ ಸರ್ ಅಕ್ಷಯ ತೃತೀಯಕ್ಕೆ? ಅಕ್ಷಯ ತೃತೀಯಕ್ಕೆ ಪ್ರತಿ ವರ್ಷ ಒಂದು ಜನ ಸಂಭ್ರಮದಿಂದ ಕೊಂಡುಕೊಳ್ಳುವಂಥ ಒಂದು ಸಂದರ್ಭ. ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಆಫರ್ ಕೊಡಲೇಬೇಕು. ನಮ್ಮದು ವರ್ಷದ ಹರ್ಷ ಅಂತೇಳಿ ಆಫರ್ ನಡೀತಾ ಇತ್ತು. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಆ ದಿವಸದ ಮಟ್ಟಿಗೆ ಒಂದು ದಿವಸಕ್ಕೆ ಚಿನ್ನಾಭರಣಗಳ ಮೇಲೆ ಗ್ರಾಮಿಗೆ 250 ರೂಪಾಯಿವರೆಗೆ ಡಿಸ್ಕೌಂಟನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳ್ಳಿ ವಸ್ತುಗಳಿಗೂ ಕೂಡ ಹಾಗೆ, ಬೆಳ್ಳಿಗೆ ವಿಶೇಷವಾಗಿ ಬೆಳ್ಳಿ ಖರೀದಿಗೂ ಕೂಡ ಆ ದಿವಸ ಆಸಕ್ತಿ ಇರ್ತದೆ ಜನರಲ್ಲಿ. ಹಾಗಾಗಿ 1 kg 3,000 ರೂಪಾಯಿಯಷ್ಟು ಡಿಸ್ಕೌಂಟ್, ನೇರ ಡಿಸ್ಕೌಂಟ್ 3,000 ರೂಪಾಯಿ kgಗೆ ಅದು ಕೊಡ್ತಾ ಇದ್ದೇವೆ. ಅದಲ್ಲದೆ ವಜ್ರಾಭರಣಗಳಲ್ಲಿ ನಾವು ಗ್ಲೋ ಫೆಸ್ಟ್ ಅಂತ ಮಾಡುವಾಗ ಯಾವ ರೀತಿ ಕೊಡ್ತೇವೋ ಅದೇ ರೀತಿ 1 ಕ್ಯಾರೆಟಿಗೆ 7,000 ರೂಪಾಯಿ ಡಿಸ್ಕೌಂಟನ್ನು ಕೊಡ್ತಾ ಇದ್ದೇವೆ. ಚಿನ್ನಾಭರಣ ಖರೀದಿ ಮಾಡಬೇಕು ಅಂತ ಹೇಳಿದಾಗ ತುಂಬ ಜನ ಹೊಸತನ ಏನಿದೆ, ಹೊಸ ಹೊಸ ಆಭರಣಗಳ ಕಲೆಕ್ಷನ್ ಬಂದಿದ್ಯಾ ಅಂತ ಯೋಚನೆ ಮಾಡ್ತಾರೆ. ಹೊಸ ಕಲೆಕ್ಷನ್ ಇವತ್ತು ಹೊಸತನ ಹೌದು, ಆದರೆ ಹೊಸತನದೊಂದಿಗೆ ಒಂದು ಬಜೆಟ್ನಲ್ಲಿ ಸಿಗಬೇಕು ಅಂತ ಹೇಳುವ ಒಂದು ಹಂಬಲ ಗ್ರಾಹಕರಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ. ಈ ರೇಟ್ ಜಾಸ್ತಿ ಆದ ಮೇಲೆ ನಮ್ಮ ಬಜೆಟ್ ಇಷ್ಟು, ನಮ್ಗೆ ಇಷ್ಟರಲ್ಲಿ ಒಂದು ಒಳ್ಳೆ ಆಭರಣ ಬೇಕು ಅಂತೇಳಿ. ಹಾಗಿರುವಾಗ ಅದರ ಬಗ್ಗೆ ನಾವು ಚಿಂತಿಸಿ ಸುಮಾರು 1 ತಿಂಗಳಿಂದ ಇದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಹೊಸ ವಿನ್ಯಾಸದ ಆಭರಣಗಳನ್ನು ನಾವು ಹೊಸ ತಂತ್ರಜ್ಞಾನದೊಂದಿಗೆ ತೂಕ ಕಮ್ಮಿ ಮಾಡಿ ತಯಾರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಾಕಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಏನು ಕೆಲವು ಆ್ಯಂಟಿಕ್ ಆಭರಣಗಳೆಲ್ಲ, ಒಂದು ಉದಾಹರಣೆಗೆ ಹೇಳೋದಾದರೆ ಸುಮಾರು ಒಂದು 40 ಗ್ರಾಮ್ನಲ್ಲಿ ಬರುವ ಆಭರಣಗಳನ್ನು ಇವತ್ತು 22 ಗ್ರಾಮ್ನಲ್ಲಿ ಅದೇ ವಿನ್ಯಾಸವನ್ನು ಏನೂ ಕೊರತೆ ಕಾಣದ ರೀತಿಯಲ್ಲಿ ಅದನ್ನು ತಯಾರು ಮಾಡ್ತಾ ಇದ್ದೇವೆ. ಇದಕ್ಕೆ ಅಂದರೆ ಸ್ವಲ್ಪ ಟೆಕ್ನಾಲಜಿ, ಹೊಸ ರೀತಿಯ ತಂತ್ರಜ್ಞಾನದಿಂದ ತಯಾರು ಮಾಡುವಂಥದ್ದು, ಇದನ್ನು ಮಾಡ್ತಾ ಇದ್ದೇವೆ. ಅಕ್ಷಯ ತೃತೀಯಕ್ಕೆ ನಿಮ್ಮ ನೆಚ್ಚಿನ ಗ್ರಾಹಕರನ್ನು ನೀವು ಕರೆಯೋದಾದರೆ ಅವರಿಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಮ್ಮ ಸಾವಿರಾರು ಗ್ರಾಹಕರಿದ್ದಾರೆ. ಎಲ್ರಿಗೂ ಕೂಡ ಅಕ್ಷಯ ತೃತೀಯಕ್ಕೆ ಬನ್ನಿ, ಖರೀದಿ ಮಾಡಿ ಸಂತೋಷದಿಂದ ಸಂಭ್ರಮಿಸಿ ಅಂತೇಳಿ ಕರೆ ನೀಡ್ತಾ ಇದ್ದೇವೆ. ಈ
ಬಾರಿಯ ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣಗಳನ್ನು ಖರೀದಿ ಮಾಡಿ ಸಂಭ್ರಮಿಸಬೇಕು ಅಂತ ಹೇಳಿದ್ರೆ GL ಆಚಾರ್ಯಕ್ಕೆ ಬನ್ನಿ. ಯಾಕೆಂತ ಹೇಳಿದ್ರೆ ವಜ್ರಾಭರಣಗಳ ಪ್ರತಿ ಕ್ಯಾರೆಟ್ ಮೇಲೆ 7,000 ರೂಪಾಯಿ, ಅದರ ಜೊತೆಗೇನೆ ಬೆಳ್ಳಿಯ ಆಭರಣಗಳ ಪ್ರತಿ ಕೆಜಿಯ ಮೇಲೆ 3,000, ಅದರ ಜೊತೆಗೆ ಚಿನ್ನಾಭರಣಗಳ ಪ್ರತಿ 10 ಗ್ರಾಂನ ಮೇಲೆ 2,500 ರೂಪಾಯಿ ರಿಯಾಯಿತಿಯನ್ನ ನೀವು ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ಅಕ್ಷಯ ತೃತೀಯವನ್ನ GL ಆಚಾರ್ಯ ಜೊತೆಗೆ ಸಂಭ್ರಮಿಸಿ ಅಂತ ಹೇಳ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.